2 ತಿಂಗಳ ಅವಧಿಯಲ್ಲಿ 19 ಮಡ್ಕಾ ಕೇಸ್ ದಾಖಲು ಮಾಡಿ 21 ಮಂದಿಯನ್ನ ಬಂಧಿಸಲಾಗಿದ್ದು ಈಗಾಗಲೇ ವಿವಿಧ ಕೇಸ್ಗಳಿಗೆ ಸಂಬಂಧಪಟ್ಟಂತೆ 17 ಮಂದಿಯನ್ನ ಗಡೀಪಾರು ಮಾಡಲಾಗಿದೆ ಅಂತ ಉಡುಪಿ ಜಿಲ್ಲಾ ಎಸ್ಪಿ ಲಕ್ಷ್ಮನ್ ನಿಂಬರ್ಗಿ ತಿಳಿಸಿದ್ದಾರೆ. ಜಿಲ್ಲಾ ಎಸ್ಪಿ ಪ್ರತಿ ವಾರ ಹಮ್ಮಿಕೊಳ್ಳುತ್ತಿರುವ ಸಾರ್ವಜನಿಕರ ನೇರ ಫೋನ್ ಇನ್ ಕಾರ್ಯಕ್ರಮದ ಬಳಿಕ ಮಾಹಿತಿ ನೀಡಿದ್ದಾರೆ. ಜೂಜು 16 ಪ್ರಕರಣ, ಬಂಧಿತರು 100 ಮಂದಿ, ಅಕ್ರಮ ಮದ್ಯ 4 ಕೇಸು, 4 ಬಂಧಿತರು, ಕರ್ತವ್ಯಕ್ಕೆ ಅಡ್ಡಿ 7 ಕೇಸು, 11 ಮಂದಿಯನ್ನ ಬಂಧಿಸಲಾಗಿದೆ. ಹಾಗೇನೆ ಕೋಟ್ಪ 152 ಪ್ರಕರಣ, ಇತರ ವಾಹನ ಪ್ರಕರಣ ಸುಮಾರು 12,000ಕ್ಕೂ ಅಧಿಕ ಕೇಸು ದಾಖಲಿಸಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಇಂದಿನ ಫೋನ್ ಇನ್ ಕಾರ್ಯಕ್ರಮದಲ್ಲಿ 20 ಫೋನ್ ಇನ್ಗಳನ್ನ ಎಸ್ಪಿ ಸ್ವೀಕರಿಸಿದ್ದು ಹೆಚ್ಚಾಗಿ ರಿಕ್ಷಾದಲ್ಲಿ ಮೀಟರ್, ರಿಕ್ಷಾ ಸ್ಟ್ಯಾಂಡ್, ಸಮವಸ್ತ್ರ ಧರಿಸದಿರುವುದರ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದಿದ್ದವು. ಇದರ ಜೊತೆಗೆ 2 ಮಡ್ಕಾ ಪ್ರಕರಣ, ಟ್ರಾಫಿಕ್ ಸಮಸ್ಯೆ, ತ್ಯಾಜ್ಯ ಸಮಸ್ಯೆ ಹೀಗೆ ಅನೇಕ ದೂರುಗಳು ಸಾರ್ವಜನಿಕರಿಂದ ಬಂದಿದೆ. ಮಡ್ಕಾ ಕೇಸಸ್ 19, ಬಂಧಿತರು 21, ಆಮೇಲೆ ಇಸ್ಪೇಟು ಮತ್ತು ಜೂಜು ಒಟ್ಟು 16 ಕೇಸು, ಬಂಧಿತರು 100 ಜನ. ಲಾಸ್ಟ್ ಫೋನಿನ ಆದಮೇಲೆ ಹೇಳ್ತಾ ಇದ್ದೇನೆ. 29th ಮಾರ್ಚಿಗೆ ಆಗಿತ್ತು ಲಾಸ್ಟ್ ಫೋನಿನ. ಇಟ್ ಈಸ್ ಫ್ರಮ್ 30th ಮಾರ್ಚ್ ಅಲ್ಲಿಂದ. ಆಮೇಲೆ ಅಕ್ರಮ ಮದ್ಯ 4 ಕೇಸು, ಬಂಧಿತರು 4 ಜನ, ಮತ್ತು NDPS 7 ಕೇಸಸ್ಸು, ಅರೆಸ್ಟು 11.